ಅಂತಾರಾಜ್ಯ ಪ್ರಯಾಣಕ್ಕೆ ಯಾವುದೇ ಅನುಮತಿ ಅಗತ್ಯವಿಲ್ಲ ಎಂಬ ಕೇಂದ್ರ ಸರ್ಕಾರದ ನಿರ್ದೇಶವಿದ್ರೂ ಕೇರಳ ಸರ್ಕಾರ ಅದರ ವಿರುದ್ಧವಾಗಿ ಕರ್ನಾಟಕಕ್ಕೆ ಹೋಗಲು ಪಾಸ್ ಮೂಲಕ ನಿಯಂತ್ರಣ ಮಾಡುವ ಕ್ರಮದ ವಿರುದ್ಧ ಬಿಜೆಪಿ ಪಾಸ್ ಉಲ್ಲಂಘನಾ ಆಂದೋಲನ ಆರಂಭಿಸಿತು. ಇದರ ಮುಂದುವರಿದ ಭಾಗವಾಗಿ ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವವರಿಗೆ ಮಾತ್ರ ಜಿಲ್ಲಾಡಳಿತ ಬುಧವಾರದಿಂದ ತಲಪಾಡಿ ಮೂಲಕ ಹೋಗಲು ಅನುಮತಿ ನೀಡಿತು. ಉಳಿದ ಪಂಚಾಯತ್ನವರಿಗೆ ತಪಾಸಣೆ ಪ್ರಮಾಣ ಪತ್ರ ಅಗತ್ಯವೆಂಬ ವಾದವನ್ನ ಮುಂದಿಟ್ಟಿದೆ. ಈ ನಿಟ್ಟಿನಲ್ಲಿ ಯುವ ಮೋರ್ಚಾ ಬಿಜೆಪಿ ಕಾರ್ಯಕರ್ತರು ಎಲ್ಲರನ್ನೂ ಯಾವುದೇ ಪಾಸ್ ಇಲ್ಲದೆ ಕಳುಹಿಸುವ ಆಂದೋಲನವನ್ನ ಮುಂದುವರಿಸಿದ್ದಾರೆ. ಜಿಲ್ಲಾಡಳಿತದಿಂದ ಅನುಮತಿ ಬರುವ ತನಕ ತಲಪಾಡಿ ಗಡಿಯಲ್ಲಿ ಯಾತ್ರಿಕರಿಗೆ ಸಹಾಯಕರಾಗುವುದಾಗಿ ಮುಖಂಡರು ತಿಳಿಸಿದ್ದಾರೆ. ಈ ಪಾಸ್ ಉಲ್ಲಂಘನ ಚಳವಳಿಯನ್ನು ಆರಂಭಿಸಿದ್ದೇವೆ. ಪಾಸ್ ಇಲ್ಲದೆ ಇಲ್ಲಿಗೆ ಮುಕ್ತವಾಗಿ ಎಲ್ಲರಿಗೆ ಪ್ರವೇಶ ನೀಡುವಂತೆ, ಎಲ್ಲರಿಗೆ ಸಂಚಾರ ಸ್ವಾತಂತ್ರ್ಯವನ್ನು ಅನುಭವಿಸುವ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷ ಹೋರಾಡ್ತಾ ಇದೆ. ಮಂಗಳೂರಿಗೆ ಉದ್ಯೋಗಸ್ಥರಾಗಿ ಉದ್ಯೋಗಕ್ಕೆ ಹೋಗುವವರು, ಆಸ್ಪತ್ರೆಗೆ ಹೋಗುವವರಿಗೆ, ವಿವಿಧ ರೀತಿಯಲ್ಲಿ ಮಂಗಳೂರನ್ನು ಅವಲಂಬಿಸುವವರಿಗೆ ಬೇಕಾಗಿ ಭಾರತೀಯ ಜನತಾ ಪಕ್ಷ ಇಲ್ಲಿ ಹೋರಾಟ ನಡೆಸ್ತಾ ಇದೆ. ನ್ಯಾಯವಾದಿ ನವೀನ್ ರಾಜ್, ವಿಜಯ್ ರೈ, ಪದ್ಮನಾಭ ಕಡಪುರ ಮೊದಲಾದವರು ಹಾಜರಿದ್ದರು. ಈಗ